ಮಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಮುರಿದು ತನ್ನನ್ನು ಹೊರಗಿಟ್ಟ ಅಧಿಕಾರಿಗಳನ್ನು ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅವರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಗರದಲ್ಲಿ ಶುಕ್ರವಾರ ನಡೆದಿದೆ. ಮಂಗಳೂರು ನಗರದ ಎಮ್ಮೆಕೆರೆಯಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ನೆರವೇರಿಸಿದ್ದರು. ರಾಜ್ಯ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಪಾಲಿಕೆ ಸದಸ್ಯರುಗಳ ಸಹಿತ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕಟೀಲ್, ಸ್ಥಳೀಯ ಸಂಸದನಾಗಿ ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಿದ್ದಕ್ಕೆ ವೇದಿಕೆಯಲ್ಲೇ ಅಧಿಕಾರಿಗಳು ಮತ್ತು ಸಚಿವರನ್ನ ತರಾಟೆಗೆ ತೆಗೆದುಕೊಂಡರು. ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಲ್ಲ ಕಾರ್ಯಕ್ರಮಗಳಿಗೆ ಸಂಸದರನ್ನು ಆಹ್ವಾನಿಸುವುದು ಪ್ರೋಟೋಕಾಲ್. ಇದನ್ನೇ ಅಧಿಕಾರಿಗಳು ಮುರಿದಿದ್ದಾರೆ. ಮುಂದೆ ಈ ರೀತಿ ಆಗದಿರುವಂತೆ ಕ್ರಮ ವಹಿಸಿ ಎಂದು ಸಚಿವರಿಗೆ ಕಿವಿಮಾತು ಹೇಳಿದರು. ನೀವು ಮೊನ್ನೆ ಡೇಟ್ ಕೊಟ್ಟಿದ್ರಿ. ಆ ಡೇಟ್ ಕೊಟ್ಟಾಗ ಅಧಿಕಾರಿಗಳು ನನ್ನ ಹತ್ರ ಬಂದಿರಲಿಲ್ಲ, ಬರಬೇಕು ಅಂತ ಏನಿಲ್ಲ. ನಿನ್ನೆ ಸಂಜೆ ಬಂದರು. ನಮಗೆ ಈ ಉದ್ಘಾಟನೆ ಇದೆಯಾ ಇಲ್ವೋ ನಮ್ಮ ಮಾಹಿತಿ ಇಲ್ಲ. ಅಧಿಕಾರಿಗಳು ಮೊದಲಿಗೆ ನಮ್ಮ ಡೈರಿಯಲ್ಲಿ ಎಂಟ್ರಿ ಮಾಡಿಸ್ಬೇಕು. ಯಾಕಂದ್ರೆ ನಾವು ಕಾದು ಕೂತ್ಕೊಳ್ಬೇಕಾಗುತ್ತೆ, ನಮ್ಗೆ ಗೊತ್ತಿಲ್ಲ. ನಾನು ಬೇರೆ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಅದಕ್ಕೋಸ್ಕರ ಹೇಳಿದೆ ಅಧಿಕಾರಿಗಳಿಗೆ ನೀವು ಸ್ಪಷ್ಟವಾಗಿರ್ತಕ್ಕಂಥ ಕೊಡಬೇಕು. ಸ್ಮಾರ್ಟ್ ಸಿಟಿ ಅಥವಾ ನಾವು ಕೇಂದ್ರ ಸರ್ಕಾರದ ಯೋಜನೆ ಬಿಟ್ಟರೆ ರಾಜ್ಯ ಸರ್ಕಾರದ ಯಾವುದಕ್ಕೂ ನಿಮ್ದಕ್ಕೆ ಬರುವುದಿಲ್ಲ. ನಾವು ಆದರೆ ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾಗ ಪ್ರೋಟೋಕಾಲ್ ಪ್ರಕಾರ ನಾವು ಇರಲೇಬೇಕು. ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಅಧಿಕಾರಿಗಳು ನೀವು ಡೇಟ್ ಕೊಟ್ಟ ದಿವಸ ಯಾರು ಬೇಡ ನಮ್ಗೆ ಗೊತ್ತಿಲ್ಲ, ನೀವು ಮಂತ್ರಿಗಳೇ ನೀವು ಡೇಟ್ ಕೊಟ್ಟಿದ್ರಿ ಸರಿ ಇದೆ, ಆ ಡೇಟನ್ನು ನಮ್ಮ ಹತ್ರ ಬರೆಸ್ಬೇಕು, ಬರೆಸಿ ನಮ್ಮನ್ನು ಕರಿಬೇಕು ಮತ್ತು ಅದನ್ನು ನಾವು ಎಂಟ್ರಿ ಮಾಡಬೇಕು. ಇವತ್ತು ನಾನು ಎಲ್ಲ ಕಾರ್ಯಕ್ರಮ ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ನಿಂತ್ಕೋಬೇಕಾಯ್ತು. ನಮ್ಮ ಬೇರೆ ಕಾರ್ಯಕ್ರಮಗಳಿದ್ದಾವೆ ಕೇಂದ್ರ ಸರ್ಕಾರ. ಇದೇ ಹೊತ್ತಿಗೆ ಒಂದು ರಥ ಹೊರಡಬೇಕಿತ್ತು ಕೇಂದ್ರ ಸರ್ಕಾರದ, ಅಲ್ಲಿಗೆ ಹೋಗ್ಲೇ ಆಗಲಿಲ್ಲ. ಆದರೆ ನೀವಿದ್ದೀರಿ, ಒಬ್ಬರು ಸಚಿವರು ಇದ್ದೀರಿ, ಅಗೌರವ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇದನ್ನು ಅಧಿಕಾರಿಗಳಿಗೆ ಹೇಳಬೇಕು, ಅಧಿಕಾರಿಗಳು ಕೇರ್ಲೆಸ್ ಮಾಡಬಾರ್ದು. ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲ ಕಾರ್ಯಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನನ್ನು ಗೌರವಕ್ಕೆ ತಗೋಬೇಕು ಅಂತ ಹೇಳುವಂಥದ್ದನ್ನು ವ್ಯಕ್ತಪಡಿಸ್ತಾ, ಒತ್ತಾರು ಯೋಜನೆಗಳು ಕಳೆದ ಸಾರಿ ನಮ್ಮ ಯೋಜನೆಗಳು ಸ್ಯಾಂಕ್ಷನ್ ಆಗಿದೆ. ನೀವು ಹೇಳಿದ